ಮಂಗಳೂರು ಮೂಲದ ಗಿಫ್ಟೆಡ್ ಇಂಡಿಯಾ ಸಂಸ್ಥೆಯ ಆಶ್ರಯದಲ್ಲಿ ಎನ್ಎಂಪಿಟಿ ಮಂಗಳೂರು ಆಂಗ್ಲಯರ್ ಕ್ಲಬ್ ಅಖಿಲ ಭಾರತ ಗೇಮ್ ಫಿಶಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮೀನಿಗೆ ಗಾಳ ಹಾಕುವ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ನವೆಂಬರ್ 24 ಹಾಗೂ 25ರಂದು ಎನ್ಎಂಪಿಟಿಯ ದಕ್ಷಿಣ ಬ್ರೇಕ್ ವಾಟರ್ನಲ್ಲಿ ನಡೆಯಲಿದೆ. ಮಂಗಳೂರಿನ ಭಾರತ್ ಮಾಲ್ನ ಡೆಕತ್ಲಾನ್ ಶೋರೂಂನಲ್ಲಿ ಗುರುವಾರ ಶಾಸಕ ವೇದವ್ಯಾಸ್ ಕಾಮತ್ ಸ್ಪರ್ಧೆಯನ್ನು ಉದ್ಘಾಟಿಸಿದರು. ಕಳೆದ ವರ್ಷ ಮಂಗಳೂರಿನಲ್ಲಿ ಆಯೋಜಿಸಲಾದ ರಾಷ್ಟ್ರಮಟ್ಟದ ಗಾಳ ಹಾಕುವ ಸ್ಪರ್ಧೆಗೆ ಅನೇಕ ರಾಜ್ಯಗಳಿಂದ ಸ್ಪರ್ಧಿಗಳು ಆಗಮಿಸಿದ್ರು. ಇದರ ಸ್ಫೂರ್ತಿಯೊಂದಿಗೆ ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಆಯೋಜನೆಗೊಂಡಿದೆ. ಎನ್ಎಂಪಿಟಿ ಟ್ರಾಫಿಕ್ ಮ್ಯಾನೇಜರ್ ವೈಆರ್ ಬೆಳಗಲ್, ಡೋಪ್ ಮಾಸ್ಟರ್ ಕ್ಯಾಪ್ಟನ್ ಗೌರವ್ ಮಾಥೂರ್, ಪ್ರಮುಖರಾದ ಡಾ ಶಿವಕುಮಾರ್ ಮಗದ, ನಿತಿನ್ ಮ್ಯಾಥ್ಯೂಸ್, ಡೇವಿಡ್, ಆಲ್ ಇಂಡಿಯಾ ಗೇಮ್ ಫಿಶಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಡೆರಿಕ್ ಡಿಸೋಜಾ, ಮಂಗಳೂರು ಆಯಂಗ್ಲರ್ ಕ್ಲಬ್ ಅಧ್ಯಕ್ಷ ಶಮೀರ್ ಕೋಟೇಕಾರ್, ಗಿಫ್ಟೆಡ್ ಇಂಡಿಯಾ ಆಯೋಜಕರಾದ ಅನೂಪ್ ಕಾಂಚನ್, ಕೇತನ್ ಕಾಂಚನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.